ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಕೃತಿಕಾ ಯು ಪೈ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಕೃತಿಕಾ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ತೆ ಮೇಡಮ್. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ವಾತ ರಕ್ತದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಅಂದರೆ ಗೌಟ್ ಆರ್ಥರೈಟಿಸ್ ಬಗ್ಗೆ. ಏನಿದು ವಾತರಕ್ತ, ಏನಿದು ಗೌಟ್ ಆರ್ಥರೈಟಿಸ್, ಈ ವಿಚಾರವಾಗಿ ಇವತ್ತು ಡಾಕ್ಟರ್ ಕೃತಿಕಾ ಯು ಪೈ ಅವರು ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಕೃತಿಕಾ ಯು ಪೈ ಅವರು ಕರ್ನಾಟಕ ಆಯುರ್ವೇದಿಕ್ ಮತ್ತು ಮೆಡಿಕಲ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ ಅಂದರೆ ಶರೀರ ಕ್ರಿಯಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಕೃತಿಕಾ ಅವರು ಈ ಮಾತುಕತೆ ಸಂದರ್ಭದಲ್ಲಿ ವಾತರಕ್ತದ ವಿಚಾರವಾಗಿ ಗೌಟ್ ಆರ್ಥರೈಟಿಸ್ ಬಗ್ಗೆ ನಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್, ನಾನು ಮೊದಲಾಗಿ ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಗೌಟ್ ಅಥವಾ ಏನು ಗೌಟ್, ಅದಕ್ಕೆ ಏನದು ಬೇಸಿಕಲಿ, ಅದಕ್ಕೆ ನೀವು ನಿಮ್ಮ ಮೆಡಿಕಲ್ ಟರ್ಮಲ್ಲಿ ಏನು ಹೇಳ್ತೀರಿ ಡಾಕ್ಟ್ರೆ? ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ನಾವು ಕರಿತೇವೆ ಇದನ್ನು. ಈಗ ಆರ್ಥರೈಟಿಸಲ್ಲಿ ಹಲವಾರು ವಿಧದ ಆರ್ಥರೈಟಿಸ್ಗಳು ಇರ್ತವೆ. ಇದರಲ್ಲಿ ಗೌಟ್ ಕೂಡ ಒಂದು. ಸೊ ಇದೊಂದು ಸಂಧಿವಾತದ ಸಾಮಾನ್ಯ ಸಮಸ್ಯೆ ಆಗಿದೆ. ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕಾಯಿಲೆಗಳಲ್ಲಿ ಗೌಟ್ ಕೂಡ ಒಂದು. ಇದು ಹೇಗೆ ಬರ್ತದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆದಾಗ ಈ ಸಮಸ್ಯೆ ಕಾಣಿಸ್ಕೊಳ್ತದೆ. ಈ ಯೂರಿಕ್ ಆ್ಯಸಿಡ್ ಯಾಕೆ ಇದು ಸೃಷ್ಟಿ ಆಗುತ್ತೆ ಅಥವಾ ಯಾಕೆ ಜಾಸ್ತಿ ಆಗ್ತದೆ? ಯೂರಿಕ್ ಆ್ಯಸಿಡ್ ಹೇಳುವಂಥದ್ದು ಒಂದು ನಮ್ಮ ದೇಹದ ಮೆಟಬಾಲಿಕ್ ಪ್ರಾಡಕ್ಟ್. ಮೆಟಬಾಲಿಕ್ ಪ್ರಾಡಕ್ಟ್ ಅಂತ ಹೇಳಿದರೆ ಇದೊಂದು ನಾರ್ಮಲ್ ವೇಸ್ಟ್ ಪ್ರಾಡಕ್ಟ್ ಅಂತ ಸಹ ಹೇಳ್ಬೋದು. ಈಗ ನಮ್ಮ ದೇಹದಲ್ಲಿ ಸುಮಾರು ಜೀವಕೋಶಗಳಿರ್ತವೆ. ಆ ಜೀವಕೋಶಗಳಲ್ಲಿ ರೀಸೈಕ್ಲಿಂಗ್ ಪ್ರೊಸೆಸ್ ಆಗ್ತಾ ಇರ್ತದೆ. ಸೊ ಅಂದರೆ ಹಳೆ ಜೀವಕೋಶಗಳು ಹೋಗಿ ಹೊಸ ಜೀವಕೋಶಗಳು ಆಗುವಂಥದ್ದು. ಸೊ ಈ ಒಂದು ಕ್ರಿಯೆಗೆ ಪ್ಯೂರಿನ್ ಎನ್ನುವಂಥ ಒಂದು ಪ್ರೋಟೀನ್ ಬೇಕು. ಈ ಪ್ಯೂರಿನ್ ಬ್ರೇಕ್ ಡೌನ್ ಆಗಿ ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುವುದು. ಆಮೇಲೆ ಈ ಯೂರಿಕ್ ಆ್ಯಸಿಡ್ ಮೂತ್ರದ ಮುಖಾಂತರ ದೇಹದಿಂದ ಹೊರಗಡೆ ಹೋಗುವಂಥದ್ದು. ಈಗ ಸಾಮಾನ್ಯವಾಗಿ ಈಗ ಗೌಟ್, ನೀವು ಹೇಳಿದಾಗೆ ಗೌಟಿ ಆರ್ಥರೈಟಿಸ್ ಅಥವಾ ವಾತರಕ್ತ ಏನಿದು ಈ ರೀತಿಯ ಒಂದು ಕಾಯಿಲೆ, ಅದು ಯಾವ ವಯಸ್ಸಿನಲ್ಲಿ ಅದು ಕಾಡುತ್ತೆ ಅಥವಾ ಪರ್ಟಿಕ್ಯುಲರ್ ಇಂಥದೇ ವಯಸ್ಸಿನ ನಂತರ ಬರುವುದಂತ ಏನಾದರೂ ಉಂಟಾ? ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು. ಆಫ್ಟರ್ 40 years ಆ ಏಜ್ನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಆಮೇಲೆ ಮಹಿಳೆಯರಲ್ಲಿ ಸಹ ಕಾಣಿಸ್ಕೊಳ್ತದೆ. ಮೆನೋಪಾಸ್ ಆದ ಮಹಿಳೆಯರಲ್ಲಿ ಸಹ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು. ಈಗ ನೀವು ಪುರುಷರಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿದ್ರಿ, ಯಾಕೆ? ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಉಂಟಾ? ಅಂದರೆ ಈಗ ಯೂರಿಕ್ ಆ್ಯಸಿಡ್ ನಾರ್ಮಲ್ ವ್ಯಾಲ್ಯೂ ಪುರುಷರಲ್ಲಿ 4.5 to 7.5 mg/dl ತನಕ ಇರ್ತದೆ. ಇದು ಮಹಿಳೆಯರಲ್ಲಿ 2.5 to 6 mg/dl ತನಕ ಇರ್ತದೆ. ಸೊ ಯೂರಿಕ್ ಆ್ಯಸಿಡ್ ಪ್ರಮಾಣ ನ್ಯಾಚುರಲಿ ಪುರುಷರಲ್ಲಿ ಜಾಸ್ತಿ ಇರ್ತದೆ. ಸೊ ಅವರು ತುಂಬ ಅದಕ್ಕೆ ಗೌಟಿಗೆ ಸಫರ್ ಆಗ್ತಾರೆ. ಅವರಲ್ಲಿ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಇರೋದರಿಂದ ಈ ಒಂದು ವಾತರಕ್ತದ ಕಾಯಿಲೆ ಪುರುಷರನ್ನು ಜಾಸ್ತಿಯಾಗಿ ಬಾಧಿಸ್ತದೆ ಅಂತ. ಸಾಮಾನ್ಯವಾಗಿ ಈ ವಾತರಕ್ತದ ಈ ಒಂದು ಸಮಸ್ಯೆ ಅಥವಾ ಗೌಟ್ ಆರ್ಥರೈಟಿಸ್ ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ಅದರದ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಥವಾ ದೇಹದ ಯಾವ ಭಾಗದಲ್ಲಿ ಅದು ಮೊದಲಿಗೆ ಗೋಚರಿಸ್ತದೆ? ಗೌಟ್ ಇತರ ಸಂಧಿವಾತಗಳಂತೆ ಗೌಟ್ ಕೂಡ ಒಂದು ನಿರ್ದಿಷ್ಟವಾದ ಕೀಲುಗಳನ್ನು ಹೊಂದಿರ್ತದೆ. ಮತ್ತೆ ಪಾದ ಅದರದ್ದು ವಿಶೇಷ ಸ್ಥಾನವಾಗಿರ್ತದೆ. ಪಾದದಲ್ಲಿ? ಹೌದು. ಪಾದ ವಿಶೇಷವಾಗಿ ಪಾದದ ಮೊದಲಿನ ಹೆಬ್ಬೆರಳಿನ ತಳದಲ್ಲಿ ಇದು ಫಸ್ಟ್ ಆಗಿ ಕಾಣಿಸ್ಕೊಳ್ತದೆ. ಯಾವ ರೀತಿ ಇರುತ್ತದೆ ಅಂದರೆ, ಈಗ ನೀವು ಹೇಳಿದಾಗೆ ಗೌಟಿ ಆರ್ಥರೈಟಿಸ್ ಅಥವಾ ವಾತರಕ್ತ ಈಗ ಪಾದಕ್ಕೆ ಅದು ಮೊದಲು ಬರುತ್ತದೆ, ಪಾದದಲ್ಲೂ ಕೂಡ ಹೆಬ್ಬೆರಳಿಗೆ ಅಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತೆ. ಹೆಬ್ಬೆರಳಿನಲ್ಲಿ ಯಾವ ರೀತಿಯ ಗುಣಲಕ್ಷಣಗಳು ಅಥವಾ ಯಾವ ರೀತಿ ಬದಲಾವಣೆಗಳು ಕಾಣಿಸುತ್ತೆ ಆ ಸಂದರ್ಭದಲ್ಲಿ? ಹೆಬ್ಬೆರಳಿನಲ್ಲಿ ತುಂಬ ತೀವ್ರತರವಾದ ನೋವಿರ್ತದೆ. ಈ ನೋವು ಸಂಭವಿಸಿದಾಗ 12 ರಿಂದ 24 ಗಂಟೆ ತನಕ ಸಹ ತುಂಬ ನೋವಿರ್ತದೆ. ಮತ್ತೆ ಆ ಜಾಗ ಬೆಚ್ಚಗಿರ್ತದೆ, ಬಿಸಿಯಾಗಿರ್ತದೆ, ಹಾಗೆ ಕೆಂಪಾಗಿರ್ತದೆ, ಮತ್ತೆ ಉರಿಯೂತದ ಸಮಸ್ಯೆಗಳು ಸಹ ಕಾಣಿಸ್ಕೊಳ್ತದೆ. ಈ ರೀತಿಯಾದ ಕೆಂಪು ಮತ್ತು ಉರಿಯೂತ ಆಗಿರುವಂಥ ಪಾದವನ್ನು ನಾವು ಟೋಫಿ ಅಂತ ಕರಿತೇವೆ. ಈಗ ಬೇರೆ ಏನಾದರೂ ಇದಲ್ಲದೆ ಬೇರೆ ಕಾರಣಕ್ಕೂ ಕಾಲಿನ ಹೆಬ್ಬೆರಳು ಏನಾದರೂ ಈ ರೀತಿಯಾಗಿ ಕೆಂಪಾಗೋ ಸಾಧ್ಯತೆ ಉಂಟಾ? ಅಲ್ಲ, ಕೆಂಪಾದ ಎಲ್ಲವನ್ನು ಗೌಟ್ ಅಂತ ನಿರ್ಧಾರಕ್ಕೆ ಬರೋದಾ ಹೇಗೆ? ಹಾಗೆ ಗೌಟಲ್ಲಿ ಸ್ಪೆಸಿಫಿಕ್ ಆಗಿ ಹೆಬ್ಬೆರಳಿನಲ್ಲಿ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು. ಬೇರೆ ಆರ್ಥರೈಟಿಸ್ ಅಲ್ಲಿ ಸಹ ಸಣ್ಣ ಸಣ್ಣ ಜಾಯಿಂಟ್ಸ್ ಅಲ್ಲಿ ಎಲ್ಲ ಸಹ ನೋವಿರ್ತದೆ. ಇದು ಗೌಟ್ನ ವಿಶೇಷ ಹೇಳಿದರೆ ಅದು ಪಾದದ ಹೆಬ್ಬೆರಳಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಈಗ ನೀವು ಅದನ್ನು ಗೌಟ್ ಅಂತಲೇ ಹೇಗೆ ನೀವು ಅದನ್ನು ನಿರ್ಣಯ ಮಾಡ್ತೀರಿ?
ಅದು ವಾತರಕ್ತ ಅಂತಲೇ ಯಾವ ಹಿನ್ನೆಲೆಯಲ್ಲಿ ಅಥವಾ ಯಾವ ತಪಾಸಣೆ ಮೂಲಕ ಅದನ್ನು ನೀವು ನಿರ್ಧಾರ ಮಾಡ್ತೀರಿ? ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಬ್ಲಡ್ ಟೆಸ್ಟಲ್ಲಿ ಸೀರಮ್ ಯೂರಿಕ್ ಆ್ಯಸಿಡ್ ಲೆವೆಲನ್ನು ನೋಡ್ತೇವೆ. ಯೂರಿಕ್ ಆ್ಯಸಿಡ್ ನಾನು ಈಗಾಗಲೇ ಹೇಳಿದ್ನಲ್ಲ, ನಾರ್ಮಲ್ ರೇಂಜ್ ಪುರುಷರಲ್ಲಿ 4.5 to 7.5 mg/dl ತನಕ ಇರಬೇಕು. ಒಂದು ವೇಳೆ 7.5ಕ್ಕಿಂತ ಜಾಸ್ತಿ ಆದರೆ ಅದು ಗೌಟ್ನ ಸಿಂಪ್ಟಮ್ಸು ಇರ್ತದೆ. ಆವಾಗ ನಾವು ಗೌಟ್ ಅಂತ ನಿರ್ಣಯ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಬರುವಂಥ ಜನರು ಇವಾಗ ಆಸ್ಪತ್ರೆಗೆ ಬಂದಾಗ ಅವರಿಗೆ ನೀವು ಮೊದಲಿಗೆ ಅದನ್ನು ಏನಾದರೂ ಮೊದಲ ನೋಟದಲ್ಲೇ ಇದೊಂದು ಗೌಟ್ ಅಂತ ನಿರ್ಧಾರಕ್ಕೆ ಬರಲಿಕ್ಕಾಗುತ್ತಾ ಅಥವಾ ತಪಾಸಣೆ ಬೇಕಾಗುತ್ತಾ? ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಮೇಲೆ ಸಹ ನಾವು ಡಯಾಗ್ನೋಸ್ ಮಾಡ್ಬೋದು. ಮತ್ತು ಕನ್ಫರ್ಮೇಷನ್ಗಾಗಿ ನಾವು ರಕ್ತ ಪರೀಕ್ಷೆಗಳನ್ನು ಸಹ ಮಾಡಬೇಕಾಗ್ತದೆ. ಹಾಗೆ ಎಕ್ಸ್ರೇ ಸಹ ಮಾಡ್ಬೋದು. ಅದರಲ್ಲಿ ಕ್ಲಿಯರ್ ಆಗಿ ಟೋಫಿ ಫಾರ್ಮೇಷನ್ಸ್ ಆಗುವಂಥದ್ದು ಸಹ ನಾವು ನೋಡ್ಬೋದು. ಮತ್ತು ಏನಾದರೂ ಮೂಳೆಗಳಿಗೆ ಏನಾದರೂ ಹಾನಿಯಾಗಿದೆಯಾ ಇಲ್ವಾ ಅಂತ ಸಹ ಅದರಲ್ಲಿ ಗೊತ್ತಾಗ್ತದೆ ಎಕ್ಸ್ರೇಲಿ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಈಗ ಈ ಬೆರಳು ಈ ರೀತಿ ನೀವು ಹೇಳಿದಿರಿ, ಅದು ಏನು ವಾತರಕ್ತದ ಸಂದರ್ಭದಲ್ಲಿ ಅಥವಾ ಗೌಟ್ ಆರ್ಥರೈಟಿಸ್ ಸಂದರ್ಭದಲ್ಲಿ ಅದು ಕೆಂಪಾಗಿ ಪರಿವರ್ತನೆ ಆಗಿರುತ್ತೆ ಅಂತ. ಸೊ ಈ ಕೆಂಪಾಗಿ ಪರಿವರ್ತನೆ ಆಗುವ ಆ ಟೈಮ್ ಇದೆ ಅಲ್ವಾ, ಅಂದರೆ ಅಷ್ಟೊತ್ತಿಗೆ ಅದು ಸಾಕಷ್ಟು ಸಮಯದಿಂದ ಅಲ್ಲಿ ಆ ಒಂದು ರೋಗ ಅಥವಾ ಕಾಯಿಲೆ ಕಾಡಿ ಮತ್ತೆ ಅದು ಕೆಂಪಾಗಿ ಕಾಣಿಸಿಕೊಂಡಿರುತ್ತಾ ಹೇಗೆ? ಇದಕ್ಕೆ ನಾನು ಗೌಟ್ನ ಲಕ್ಷಣದ ಹಂತಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಗೌಟ್ನಲ್ಲಿ 4 ಹಂತಗಳಿರ್ತದೆ. ಮೊದಲನೇ ಹಂತ ಹೈಪರ್ ಯುರೇಸಿಮಿಯಾ ಅಂತ. ಅದರಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇರ್ತದೆ, ಆದರೆ ಕೆಲವೊಂದ್ಸಲ ಲಕ್ಷಣರಹಿತ ಆಗಿರ್ತದೆ. ಸೆಕೆಂಡ್ ಸ್ಟೇಜ್ ಅಕ್ಯೂಟ್ ಫ್ಲೇರ್ಸ್ ಅಂತ. ಆ ಸ್ಟೇಜಲ್ಲಿ ರೋಗಿಗೆ ತುಂಬ ತೀವ್ರತರವಾದ ನೋವಿರ್ತದೆ. ಥರ್ಡ್ ಸ್ಟೇಜ್ ಇಂಟರ್ಕ್ರಿಟಿಕಲ್ ಪಿರಿಯಡ್ಸ್ ಅಂತ. ಸೊ ಇದರಲ್ಲಿ ಪೇಷಂಟ್ ನಾರ್ಮಲ್ ಥರ ಕಾಣಿಸ್ತಾನೆ, ಮತ್ತೆ ಆ ನೋವು ಕೂಡ ಮರುಕಳಿಸಬಹುದು ಅಂತ. ಮತ್ತು ಫೋರ್ತ್ ಸ್ಟೇಜ್ ಅಡ್ವಾನ್ಸ್ಡ್ ಗೌಟ್ ಅಂತ. ಇದು ದೀರ್ಘಕಾಲೀನ ಸಂಧಿವಾತದ ಸಮಸ್ಯೆ ಆಗಿರ್ತದೆ. ಅದರಲ್ಲಿ ಫ್ರೀಕ್ವೆಂಟ್ ಆಗಿ ಪೇಯ್ನ್ ಬರ್ತಾ ಇರ್ತದೆ, ಮತ್ತು ಸ್ವೆಲ್ಲಿಂಗ್, ಆ ಥರ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈಗ ಗೌಟ್ಗೆ ನೀವು ಆಯುರ್ವೇದದಲ್ಲಿ ಅದನ್ನು ಯಾವ ರೀತಿ ನೀವು ಅದನ್ನೀಗ ಮ್ಯಾನೇಜ್ ಮಾಡುವಂಥದ್ದು? ಓಕೆ, ನಮ್ಮ ಆಯುರ್ವೇದದಲ್ಲಿ ಗೌಟ್ನ ಲಕ್ಷಣಗಳು ವಾತರಕ್ತ ಅನ್ನುವ ಒಂದು ಕಾಯಿಲೆಗೆ ಹೋಲಿಕೆ ಆಗ್ತದೆ. ಹಾಗೆ ನಾವು ಅದನ್ನು ವಾತರಕ್ತ ಅಂತ ಕನ್ಸಿಡರ್ ಮಾಡ್ತೇವೆ. ವಾತರಕ್ತ ಅಂತ ಹೇಳಿದರೆ ವಾತ ಮತ್ತು ರಕ್ತ ವಿಕಾರಗೊಳ್ಳುವಂಥದ್ದು. ನೀವು ಆಲ್ರೆಡಿ ಕೇಳಿರ್ಬೋದು, ನಮ್ಮ ದೇಹದಲ್ಲಿ ತ್ರಿದೋಷಗಳು ಇರ್ತವೆ, ವಾತ, ಪಿತ್ತ, ಕಫ ಮತ್ತೆ ಸಪ್ತಧಾತುಗಳು ಇರ್ತದೆ, ರಸರಕ್ತಾದಿ ಸಪ್ತಧಾತುಗಳು ಅಂತ. ಇದರಲ್ಲಿ ವಾತ ವಿಕಾರಗೊಳ್ತದೆ, ದೋಷದಲ್ಲಿ ವಾತ ವಿಕಾರಗೊಳ್ತದೆ, ಮತ್ತೆ ಧಾತುವಿನಲ್ಲಿ ರಕ್ತ ವಿಕಾರಗೊಳ್ತದೆ. ಸೊ ಈ ವಾತ ಮತ್ತು ರಕ್ತದ ಒಂದು ಕೆಟ್ಟ ಸಮ್ಮಿಲನವನ್ನು ನಾವು ವಾತರಕ್ತ ಅಂತ ಕರಿತೇವೆ. ಇದಕ್ಕೆ ಸಹ ನಾವು ಹಲವಾರು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ, ವಾತರಕ್ತಕ್ಕೆ ಏನೆಲ್ಲ ಕಾರಣಗಳು ಅಂತ. ಸರಿ. ಎಸ್, ನಾವು ಸಣ್ಣ ಬ್ರೇಕ್ ತಗೊಳ್ಳೋ ಡಾಕ್ಟ್ರೆ. ವೀಕ್ಷಕರೇ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ನ ಬಳಿಕ ಈ ಒಂದು ವಾತರಕ್ತ ಅಥವಾ ಗೌಟ್ ಆರ್ಥರೈಟಿಸ್ಗೆ ಯಾವ ರೀತಿಯ ಚಿಕಿತ್ಸೆ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಆಯುರ್ವೇದಿಕ್ ಮೆಡಿಸಿನಲ್ಲಿ ಯಾವ ರೀತಿಯ ಚಿಕಿತ್ಸೆ ಅನ್ನೋ ಬಗ್ಗೆ ಡಾಕ್ಟರ್ ಕೃತಿಕಾ ಯು ಪೈ ಅವರ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಎಸ್, ಆರೋಗ್ಯ ಮಂಥನ ಮಾತುಕತೆಯನ್ನು ಮತ್ತೆ ಆರಂಭಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಕೃತಿಕಾ ಯು ಪೈ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಶರೀರ ಕ್ರಿಯಾ ವಿಭಾಗ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಕೃತಿಕಾ ಯು ಪೈ ಅವರು ಮಾತಾಡ್ತಾ ಇದ್ದಾರೆ. ನಾವು ವಾತರಕ್ತದ ಬಗ್ಗೆ ಅಂದರೆ ಗೌಟ್ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ, ಯಾವ ಕಾರಣಕ್ಕೆ ಬರುತ್ತೆ? ಎಸ್, ಡಾಕ್ಟರ್ ಹೇಳಿದರು ಮಾತುಕತೆಯಲ್ಲಿ, ಅದು ಪಾದದ ಹೆಬ್ಬೆರಳಿನಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತೆ. ಆ ಹೆಬ್ಬೆರಳು ಕೆಂಪಾಗುತ್ತೆ. ಇದು ಪ್ರಮುಖವಾದಂಥ ನಮ್ಮ ಕಣ್ಣಿಗೆ ಗೋಚರಿಸುವಂಥ ಲಕ್ಷಣ ಈ ಒಂದು ಆರ್ಥರೈಟಿಸ್ ಇತ್ತು ಅಂತ. ಎಸ್ ಡಾಕ್ಟರ್, ನಾನು ಆಯುರ್ವೇದದಲ್ಲಿ ಅಥವಾ ಆಯುರ್ವೇದ ಮೆಡಿಸಿನ್ನಲ್ಲಿ ಯಾವ ರೀತಿ ಚಿಕಿತ್ಸೆ ಅಂತ ಇದಕ್ಕೆ? ಈಗ ಆಯುರ್ವೇದದಲ್ಲಿ ನಾವು ವಾತರಕ್ತ ಅಂತ ಕರಿತೇವೆ ಅಂತ ಈಗಾಗಲೇ ಹೇಳಿದ್ದೇವೆ. ಈ ವಾತರಕ್ತ 2 ವಿಧದಲ್ಲಿ ಇರ್ತದೆ. ರೋಗ ಸ್ಥಾನವನ್ನು ಆಧರಿಸಿ ವಾತರಕ್ತವನ್ನು 2 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಉತ್ಥಾನ ವಾತರಕ್ತ ಅಂತ. ಉತ್ಥಾನ ಅಂತ ಹೇಳಿದ್ರೆ ಮೇಲ್ಮೈ ಅಂತ. ಇದು ಚರ್ಮ ಮತ್ತು ಸ್ನಾಯುವನ್ನು ಮಾತ್ರ ಒಳಗೊಂಡಿರ್ತದೆ. ಮತ್ತು ಲಕ್ಷಣಗಳು ಸಹ ಚರ್ಮ ಮತ್ತು ಸ್ನಾಯುಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಮತ್ತು ಎರಡನೇದು ಗಂಭೀರ ವಾತರಕ್ತ ಅಂತ. ಇದು ಮೂಳೆಗಳನ್ನು ಒಳಗೊಂಡಿರ್ತದೆ. ಚಿಕಿತ್ಸೆ ಕೂಡ ಉತ್ಥಾನ ಮತ್ತು ಗಂಭೀರ ವಾತರಕ್ತಕ್ಕೆ ಡಿಫ್ರೆಂಟ್ ಆಗಿ ಉಂಟು. ನಮ್ಮ ಚಿಕಿತ್ಸೆಯು ಆಂತರಿಕ ಔಷಧಿ ಮತ್ತು ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಗಳನ್ನು ಸಹ ಒಳಗೊಂಡಿರ್ತದೆ. ಈಗ ನಾವು ಉತ್ಥಾನ ವಾತರಕ್ತಕ್ಕೆ ಏನು ಚಿಕಿತ್ಸೆ ಅಂತ ನೋಡುವ. ಉತ್ಥಾನ ವಾತರಕ್ತಕ್ಕೆ ಲೇಪ ಚಿಕಿತ್ಸೆ ಅಂತ ಕೊಡ್ತೇವೆ. ಲೇಪ ಅಂತ ಹೇಳಿದರೆ ಔಷಧಿಯ
ದ್ರವ್ಯಗಳ ಪೇಸ್ಟನ್ನು ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡುವಂಥದ್ದು. ಈಗ ಪಾದದಲ್ಲಿ ಅದು ಕೆಂಪಾಗಿರುತ್ತೆ ಜಾಗ, ಆ ಜಾಗಕ್ಕೆ. ಹೌದು. ಮತ್ತೊಂದು ಅಭ್ಯಂಗ ಅಂತ ಸಹ ಮಾಡ್ತೇವೆ. ಅಭ್ಯಂಗ ಅಂತ ಹೇಳಿದರೆ ಗಿಡಮೂಲಿಕೆ ತೈಲದ ಮಸಾಜ್ ಮಾಡುವಂಥದ್ದು. ಮತ್ತು ಪರಿಷೇಕ ಅಂತ ಹೇಳಿದರೆ ಔಷಧೀಯ ದ್ರವ್ಯಗಳನ್ನು ಆ ಜಾಗದಲ್ಲಿ ಸುರಿಯುವಂಥದ್ದು, ಅದಕ್ಕೆ ಪರಿಷೇಕ ಅಂತ ಹೇಳ್ತೇವೆ. ಈ 3 ವಿಧದ ಚಿಕಿತ್ಸೆಯು ಉತ್ತಾನ ವಾತರಕ್ತಕ್ಕೆ ತುಂಬ ಸಹಕಾರಿಯಾಗಿದೆ. ನೆಕ್ಸ್ಟ್ ಗಂಭೀರ ವಾತರಕ್ತದಲ್ಲಿ ಇದರಲ್ಲಿ ಆಳವಾದ ಅಂಗಾಂಶಗಳು ಒಳಗೊಂಡಿರ್ತದೆ. ಅಂದರೆ ಮೂಳೆ ಮತ್ತು ಅಸ್ಥಿ ಮಜ್ಜೆಗಳು ಸಹ ಇನ್ವಾಲ್ವ್ ಆಗಿರುವುದರಿಂದ ಇದಕ್ಕೆ ಒಂದು ವಿಶೇಷ ಚಿಕಿತ್ಸೆ ಬೇಕಾಗ್ತದೆ. ಇದಕ್ಕೆ ನಾವು ಸ್ನೇಹಪಾನ ಅಂತ ಫಸ್ಟ್ ಕೊಡ್ತೇವೆ. ಅಂದರೆ ಸ್ನೇಹಪಾನ ಅಂತ ಹೇಳಿದರೆ ಔಷಧಿಯ ತೈಲ ಅಥವಾ ತುಪ್ಪವನ್ನು ಕುಡಿಸುವಂಥದ್ದು. ಆಮೇಲೆ ವಿರೇಚನ ಮಾಡಿಸುವಂಥದ್ದು. ಆಮೇಲೆ ಆಸ್ಥಾಪನ ಬಸ್ತಿ ಅಂತ ಒಂದು ಕಷಾಯ ಎನಿಮಾಸ್ಗಳನ್ನು ಕೊಡ್ತೇವೆ. ಮತ್ತು ಕ್ಷೀರ ಬಸ್ತಿ ಅಂತ ಇದು ಗಿಡಮೂಲಿಕೆಯ ಹಾಲಿನ ಎನಿಮಾಸನ್ನು ಕೊಡುವಂಥದ್ದು. ಡಾಕ್ಟ್ರೆ, ಈಗ ಇದನ್ನು ಸಾಮಾನ್ಯವಾಗಿ ಬರದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಆತನಿಗೆ ಈ ರೀತಿ ಒಂದು ವಾತರಕ್ತ ಬರಬಾರ್ದು, ಅಥವಾ ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಅದನ್ನು ಹೇಗೆ ತಡಿಬಹುದು ಅಂತ? ಹೌದು, ಗೌಟನ್ನು ತಡೆಗಟ್ಟುವಲ್ಲಿ ನಮ್ಮ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಇವೆರಡು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈಗ ಗೌಟ್ಗೆ ಜೀವನ ಶೈಲಿಯಲ್ಲಿ ಅಂತ ಹೇಳಿದ್ರೆ ಅಥವಾ ಆಹಾರ ಶೈಲಿಯಲ್ಲಿ ನಾವು ಏನು ಮಾಡಬೇಕು? ಈಗ ಗೌಟ್ಗೆ ಮುಖ್ಯ ಕಾರಣವಾದುದು ಯಾವುದಂತ ನಾನು ಹೇಳ್ತೇನೆ. ಆಹಾರಗಳು ಯಾವ್ದು ಕಾರಣ ಅಂತ: ಅತಿಯಾದ ಮಾಂಸಾಹಾರ ಸೇವನೆ ಒಂದು, ಮತ್ತೆ ಸಮುದ್ರಾಹಾರ ಸೇವನೆ ಮಾಡುವಂಥದ್ದು. ಹಾಗೆ ಮತ್ತೆ ಸಮುದ್ರಾಹಾರ ಅಂತ ಹೇಳಿದ್ರೆ ಮೀನು ಹೆಚ್ಚಾಗಿ ಅತಿಯಾಗಿ ಸೇವಿಸುವಂಥದ್ದು. ಹಾಗೆ ಮತ್ತೆ ಅತಿಯಾಗಿ ಉಪ್ಪಿನ ಅಂಶ ಇರುವಂಥ ಆಹಾರ, ಖಾರ ತಿನ್ನುವಂಥದ್ದು, ಹುಳಿ ಅಂಶ ಇರುವಂಥ ಆಹಾರ ಅದೆಲ್ಲ ಜಾಸ್ತಿ ತಿಂದರೆ ನಮ್ಮ ರಕ್ತ ವಿಕಾರಗೊಳ್ಳುತ್ತದೆ. ಅದರಿಂದ ವಾತರಕ್ತ ಬಂದು ಈ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತೆ ನಾ ಪ್ಯೂರಿನ್ ಅಂತ ಆವಾಗಲೇ ಹೇಳಿದ್ನಲ್ಲ, ಪ್ಯೂರಿನ್ ಅಂಶ. ಈ ಪ್ಯೂರಿನ್ ಹೇಳುವಂಥದ್ದು ನಮ್ಮ ದೇಹದಲ್ಲಿ ಸಹ ಇರ್ತದೆ, ಮತ್ತು ನಾವು ತೆಗೆದುಕೊಳ್ಳುವ ಆಹಾರದಿಂದ ಸಹ ನಮಗೆ ಪ್ಯೂರಿನ್ ಸಿಗ್ತದೆ. ಆ ಪ್ಯೂರಿನ್ ಇರುವಂಥ ಆಹಾರ ನಾವು ಜಾಸ್ತಿಯಾಗಿ ತಿಂದರೆ ಗೌಟ್ ಸಂಭವಿಸುವ ಚಾನ್ಸಸ್ ಜಾಸ್ತಿ ಇರ್ತದೆ. ಎಸ್, ಈಗ ಗಿಡಮೂಲಿಕೆಗಳ ವಿಚಾರಕ್ಕೆ ಬರೋದಾದರೆ ಯಾವೆಲ್ಲ ಗಿಡಮೂಲಿಕೆಗಳು ಈಗ ನೀವು ಹೇಳಿದಿರಿ ಯಾವ ಕಾರಣಕ್ಕೆ ಬರುತ್ತೆ, ಹೇಗೆ ಬರುತ್ತೆ, ಏನು ತಿಂದರೆ ಬರುತ್ತೆ ಅಂತ. ನಮಗೆ ಗಿಡಮೂಲಿಕೆಗಳು ಯಾವ ರೀತಿ ಇಲ್ಲಿ ಸಹಕಾರಿಯಾಗಬಹುದು? ವಾತರಕ್ತಕ್ಕೆ ಗುಡುಚಿ ಹೇಳಿದರೆ ಅಮೃತ ಬಳ್ಳಿ. ಇದು ತುಂಬ ಶ್ರೇಷ್ಠವಾದ ಔಷಧಿ ವಾತರಕ್ತಕ್ಕೆ. ಇದು ನಮ್ಮ ದೇಹದ ವಾತ ಮತ್ತು ರಕ್ತವನ್ನು ಎರಡನ್ನು ಕೂಡ ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ತದೆ. ಏನು ಮಾಡಬೇಕು ಅಮೃತ ಬಳ್ಳಿಯನ್ನು? ಅಮೃತ ಬಳ್ಳಿ ಗುಡುಚಿಯಿಂದ ತಯಾರಾದ ಮೆಡಿಸಿನ್ಸನ್ನು ನಾವು ಪೇಷಂಟ್ಸ್ಗಳಿಗೆ ಕೊಡ್ತೇವೆ. ಪೇಷಂಟ್ಸೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಅವರ ಇಷ್ಟದ ಪ್ರಕಾರ ತಗೊಳ್ಳುವಾಗಿಲ್ಲ. ಅಮೃತ ಬಳ್ಳಿದು ಕಷಾಯ ಎಲ್ಲ ಮಾಡ್ಕೊಂಡು ಸಹ ಕುಡಿಬಹುದು, ಒಳ್ಳೆಯದು. ಹಾಗೆ ಶುಂಠಿ ಮತ್ತು ಅರಶಿನ ಅದು ಪೌಡ್ರ್ ಮಾಡಿಕೊಂಡು ಆ ಪೇಸ್ಟನ್ನು ಸಹ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿ ಸಹ ನಾವು ಉಪಯೋಗಿಸ್ಬೋದು. ಓಕೆ, ಶುಂಠಿ ಮತ್ತು ಅರಸಿನದ ಪೇಸ್ಟನ್ನು. ಓಕೆ. ಡಾಕ್ಟ್ರೆ, ಅದಲ್ಲದೆ ಈಗ ಸರ್ಜರಿ ಅಗತ್ಯ ಉಂಟಾ? ಏನು ಚಿಕಿತ್ಸೆ ಯಾವಾಗ ಹೇಳಿದರೆ, ಬಟ್ ಏನಾದರೂ ಗಂಭೀರ ಸ್ಥಿತಿಗೆ ಬರುವಾಗ ಗೌಟ್ಗೆ ಸರ್ಜರಿ ಬೇಕಾಗತ್ತಾ? ಗೌಟನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಸರ್ಜರಿ ಅಗತ್ಯ ಇರುವುದಿಲ್ಲ. ಸರ್ಜರಿ ಯಾವಾಗ ಬೇಕಾಗ್ತದೆ ಅಂತ ಹೇಳಿದರೆ, ಈಗ ಟೋಫಿ ಫಾರ್ಮೇಷನ್ ಅಂತ ನಾನು ಹೇಳಿದ್ನಲ್ಲ, ಪಾದದಲ್ಲಿ ಕೆಂಪು ಮತ್ತು ಸ್ವೆಲ್ಲಿಂಗ್ಸ್ ಜಾಸ್ತಿ ಆಗುವಂಥ, ಅದು ಟೋಫಿ ತುಂಬ ದೊಡ್ಡದಾಗಿದ್ದರೆ ಆ ಸಂದರ್ಭದಲ್ಲಿ ಸರ್ಜರಿ ಅಗತ್ಯ ಇರ್ತದೆ. ಮತ್ತು ಮೂಳೆಗಳಿಗೆ ಏನಾದರೂ ಹಾನಿಯಾಗುವ ಚಾನ್ಸಸ್ ಇದ್ದರೆ ಸರ್ಜರಿ ಅಗತ್ಯ ಇರ್ತದೆ. ಹಾಗೆ ಅಲ್ಸರ್ಸ್ ಕೂಡ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ಸರ್ಜರಿ ಬೇಕಾಗ್ತದೆ ಅಂತ. ಈಗ ನೀವು ಆವಾಗೊಂದು ಮಾತು ಹೇಳಿದ್ರಿ, ಏನೋ ಜೀವನ ಶೈಲಿಯ ಬದಲಾವಣೆ ಕೂಡ ಇಲ್ಲಿ ನಾವು ಇದನ್ನು ಗೌಟನ್ನು ತಡೀಲಿಕ್ಕೆ ಕಾರಣ ಆಗುತ್ತೆ ಅಂತ. ಅಂದರೆ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಆಗಬೇಕು? ಜೀವನ ಶೈಲಿಯಲ್ಲಿ ಮೊದಲನೇದಾಗಿ ಆಹಾರದಲ್ಲಿ ನಾವು ಆಹಾರವನ್ನು ಕರೆಕ್ಟಾಗಿ ಟೈಮಲ್ಲಿ ಸೇವಿಸುವಂಥದ್ದು, ಮತ್ತು ಕೆಲವೊಂದು ವ್ಯಾಯಾಮಗಳನ್ನು ಸಹ ಮಾಡುವಂಥದ್ದು, ಮೂಳೆಗಳ ಆರೋಗ್ಯಕ್ಕಾಗಿ ಮಾಡುವಂಥ ಎಕ್ಸಸೈಸ್ ಕೂಡ ಸಹ ನಾವು ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ಒಂದಷ್ಟು ದೈಹಿಕ ಚಟುವಟಿಕೆಯಲ್ಲಿ ಅಗತ್ಯ ಅಂತ ನೀವು ಹೇಳುವಂಥದ್ದು. ಹೌದು. ಆಹಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಆಹಾರವನ್ನು ತೆಗೆದುಕೊಳ್ಳಬೇಕಂತ? ಗೌಟ್ಗೆ ಸಂಭವಿಸಿದಂಥ ಆಹಾರಗಳು ನಾನು ಈಗಾಗಲೇ ಹೇಳಿದ್ನಲ್ಲ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಆಮೇಲೆ ಈ
ಪ್ಯೂರಿನ್ ಅಂಶ ಇರುವಂತಹ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ಪ್ಯೂರಿನ್ ಯಾವುದರಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳಿದ್ರೆ ಈ ಹೂಕೋಸು, ಮೂಲಂಗಿ, ಸೋಯಾ ಬೀನ್ಸ್ ಅದರಲ್ಲಿ ಜಾಸ್ತಿ ಇರ್ತದೆ ಪ್ಯೂರಿನ್ ಅಂತ ಇರುವ, ಹಾಗೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಆಲ್ಕೋಹಾಲ್ ಕುಡಿಯುವಂಥದ್ದು, ಅತಿಯಾಗಿ ಮದ್ಯಪಾನ ಸೇವನೆ ಮಾಡುವಂಥದ್ದು, ಹಾಗೆ ಮಾಂಸಾಹಾರ ಸೇವನೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ. ಎಸ್ ಡಾಕ್ಟರ್, ನನಗೆ ಈ ಒಂದು ಮಾತುಕತೆಯನ್ನು ಮುಗಿಸುವಾಗ ಕೊನೆಯದಾಗಿ ಈ ಗೌಟ್ ಅನ್ನುವಂಥ ಈ ಶಬ್ದ ಅದು ಯಾವ ರೀತಿ ಉತ್ಪತ್ತಿ ಆಯಿತು, ಎಲ್ಲಿಂದ, ಏನು ಮೂಲ ಅಂತ? ಗೌಟ್ ಎನ್ನುವುದು ಒಂದು ಲ್ಯಾಟಿನ್ ಭಾಷೆಯ ಗುಟ್ಟ ಎಂಬ ಶಬ್ದದಿಂದ ಬಂದಿದೆ. ಗುಟ್ಟ ಹೇಳುವಂಥದ್ದು ಇದರದ ಮೂಲ ಶಬ್ದ ಆಗಿರ್ತದೆ. ಗುಟ್ಟ ಅಂತ ಹೇಳಿದ್ರೆ ಒಂದು ಹನಿ ಅಂತ ಅರ್ಥ. ಒಂದು ಹನಿ ಅಂದ್ರೆ ಡ್ರಾಪ್ ಆಫ್ ಫ್ಲೂಯಿಡ್, ಅಂದ್ರೆ ರಕ್ತದಿಂದ ಒಂದು ರೋಗಗ್ರಸ್ತ ವಸ್ತುವಿನ ಬಿಡುಗಡೆ. ನಮ್ಮ ಜಾಯಿಂಟ್ಗಳಲ್ಲಿ ರಕ್ತದಿಂದ ಒಂದು ರೋಗಗ್ರಸ್ತ ವಸ್ತುವಿನ ಬಿಡುಗಡೆ ಆಗುವಂಥದ್ದು, ಅದೇ ನಾವು ಯೂರಿಕ್ ಆಸಿಡ್ ಅಂತ ಹೇಳ್ತೇವೆ. ಹಾಗೆ ಇದು ಮೊದಲನೇದಾಗಿ ಕಂಡುಬಂಥದ್ದು ಈಜಿಪ್ಟ್ ದೇಶದಲ್ಲಿ. ಅವ್ರು ಮುಂಚೆ ಇದನ್ನು ರಾಯಲ್ಸ್ ಡಿಸೀಸ್ ಅಂತ ಸಹ ಹೇಳ್ತಾ ಇದ್ರು. ಯಾಕಂದ್ರೆ ಹೇಳಿದ್ರೆ ಶ್ರೀಮಂತರ ಕಾಯಿಲೆ ಮಾತ್ರ ಬರುವಂತದ್ದು ಅಂತ. ಯಾಕಂತ ಹೇಳಿದ್ರೆ ಶ್ರೀಮಂತರ ಆಹಾರ ಪದ್ಧತಿಯಲ್ಲಿ ಅವರು ಜಾಸ್ತಿ ಆಲ್ಕೋಹಾಲ್ ಮತ್ತೆ ಈ ಕೆಂಪು ಮಾಂಸಗಳು, ಮಾಂಸಾಹಾರ ಸೇವನೆ ಅತಿಯಾಗಿ ಸೇವಿಸ್ತಾ ಇರೋದ್ರಿಂದ ಅವರಲ್ಲಿ ಸ್ಟಾರ್ಟಿಂಗ್ ಕಾಣಿಸ್ಕೊಳ್ತಾ ಇದ್ದದ್ದು. ಕಾಲಾಂತರವಾಗಿ ಇದು ಎಲ್ಲ ಜನಸಾಮಾನ್ಯರಲ್ಲಿ ಈಗ ಕಾಣಿಸ್ಕೊಳ್ತಾ ಇದೆ. ಈಗ ನಾನು ಈ ಮಾತುಕತೆಯನ್ನು ಮುಗಿಸುವಾಗ ಈ ವಾತರಕ್ತದ ವಿಚಾರದಲ್ಲಿ ಆಯುರ್ವೇದ ಶಾಸ್ತ್ರ ಅಥವಾ ಆಯುರ್ವೇದ ಪರಂಪರೆಯಲ್ಲಿ ಇದರ ಬಗ್ಗೆ ಏನು ಉಲ್ಲೇಖಗಳು ಇದೆಯೋ ಇಲ್ವೋ? ಅದೇ ಆಯುರ್ವೇದದಲ್ಲಿ ವಾತರಕ್ತವೇ ಅಂತ ಉಲ್ಲೇಖಿಸಿದ್ದಾರೆ. ಗೌಟ್ ಹೇಳುವಂಥದ್ದು ಈಗ ಮಾಡರ್ನ್ ಮೆಡಿಸಿನ್ ಅಲ್ಲಿ ಬಂದಿರುವಂಥದ್ದು, ನಾವು ಬಳಕೆ ಮಾಡ್ತಾ ಇರುವಂಥದ್ದು ಟರ್ಮ್ ಅದು. ಹೌದು, ಗೌಟ್ನ ಲಕ್ಷಣಗಳು ವಾತರಕ್ತಕ್ಕೆ ಸಿಮಿಲರ್ ಇರುವುದರಿಂದ ನಾವು ಅದನ್ನು ವಾತರಕ್ತ ಅಂತ. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ವಾತರಕ್ತದ ಬಗ್ಗೆ ಅಂದರೆ ಗೌಟ್ ಆರ್ಥರೈಟಿಸ್ ಬಗ್ಗೆ ಡಾಕ್ಟರ್ ಕೃತಿಕಾ ಯು ಪೈ ಅವರು ಒಳ್ಳೆಯ ವಿವರಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅನ್ನುವಂಥ ಒಂದು ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್, ನಾನು ಮಾತುಕತೆಯನ್ನು ಸಮಾಪನ ಮಾಡುವಾಗ ಡಾಕ್ಟರ್ ಕೃತಿಕಾ ಪೈ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್, ಇದು ಆರೋಗ್ಯ ಮಂಥನ ಮಾತುಕತೆ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮತ್ತು ಮಂಥನ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದ ಡಾಕ್ಟರ್ ಕೃತಿಕಾ ಯು ಪೈ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸಿ ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.